ಕುಡ್ಲಡು ಸುದ್ದಿಗೋಷ್ಠಿ ಪಾತೆರ್ನ ಶಾಸಕರು ಶ್ರೀ ಯುಟಿ ಖಾದರ್ ರಾಜ್ಯ ಸರ್ಕಾರ ಇಲ್ಲಾಗ ಕೊರೋನಾ ಮುಟ್ಟಾವನ ಯೋಜನೆ ರೂಪಿಸಾದಂಡು ಸುರುಕು ಪಿದೈ ರಾಜ್ಯ ರಾಷ್ಟ್ರದ ಬತ್ತಿನಕ್ಲೆಗೂ ಸೂಕ್ತ ವ್ಯವಸ್ಥೆ ಮಲ್ತದಿತ್ತಂಡು 14 ದಿನ 28 ದಿನಲದ ಕ್ವಾರಂಟೈನ್ ಪದ್ಧತಿ ಮೂಲಕ ವ್ಯವಸ್ಥೆ ಇತ್ತಂಡು ಆಂಡ ಇತ್ತೆ ಪಿದೈ ರಾಜ್ಯ ರಾಷ್ಟ್ರದ ಬತ್ತಿನಕ್ಲೆಗೂ ಕ್ವಾರಂಟೈನ್ ಅವಧಿಡು ಕಡಿತ ಮಲ್ತದಿರು ಇತ್ತೆ 7 ದಿನ ಕ್ವಾರಂಟೈನ್ ಬೊಕ್ಕ ಸೀಕದ ಲಕ್ಷಣ ಇಚ್ಚಿಂಡ ತಪಾಸಣೆ ಇಚ್ಚಿ ಇಂದು ದಾಯಕ ಪನ್ಪಿನೇನು ಜನಕ್ಲೆಗೂ ಸರ್ಕಾರ ಸ್ಪಷ್ಟ ಮಲ್ಪಡ ಪಂಡದ ತೆರಿಪಾಯಿರು. ರಾಜ್ಯ ಸರ್ಕಾರ ಮನೆ ಮನೆಗೆ ಕೊರೋನಾ ಮುಟ್ಟಿಸುವಂಥ ಒಂದು ಯೋಜನೆ ರೂಪಿಸಿದ ನಮಗೆ ಅನಿಸ್ತಿದೆ. ಎರಡು ತಿಂಗಳ ಕಾಲ ಜನಸಾಮಾನ್ಯರು ಲಾಕ್ಡೌನ್ನಲ್ಲಿ ಸರ್ಕಾರದ ಎಲ್ಲ ಆದೇಶಕ್ಕೆ ಸಹಕಾರ ಕೊಟ್ಟರು. ಆವಾಗ ಯಾರಾದರೂ ಹೊರ ರಾಜ್ಯದಿಂದ ಹೊರ ದೇಶದಿಂದ ಅಥವಾ ಹೊರ ಜಿಲ್ಲೆಗಳಿಂದ ಯಾರ್ದು ಬಂದಲ್ಲಿ ಅವರಿಗೆ ಫಸ್ಟ್ 28 ದಿವಸ ಕ್ವಾರಂಟೈನ್ ಮತ್ತು 14 ದಿವಸ ಕ್ವಾರಂಟೈನ್, ಒಮ್ಮೆ 5 ದಿವಸ ಒಂದು ಟೆಸ್ಟ್, ಮತ್ತೊಂದು 12 ದಿವಸ ಒಂದು ಟೆಸ್ಟ್, ನೆಗೆಟಿವ್ ಆಗಿ ಮತ್ತೆ ಮನೆ ಕಳಿಸೋ ಕೆಲಸ ಮಾಡಿದ್ದಾರೆ. ಎಲ್ಲ ಕೂಡ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆಯವರೆಲ್ಲೂ ಕೂಡ ಶ್ರಮ ಪಟ್ಟಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ನಮ್ಗೆ ಇಷ್ಟು ಸೋಂಕಿತರನ್ನು ಅದು ಸ್ಪ್ರೆಡ್ ಆಗುವ ಮುಂಚೆಯಲ್ಲೇ ಪತ್ತೆ ಹಚ್ಚಲಾಯಿತು. ಆದರೆ ಇದೀಗ ಸರ್ಕಾರ ಹೊಸ ಗೈಡ್ಲೈನ್ಸನ್ನು ಕಲಿಸಿಕೊಂಡು ಹೊರ ರಾಜ್ಯ ಮತ್ತು ಹೊರ ರಾಷ್ಟ್ರದಿಂದ ಯಾರು ಬರ್ತಾರೆ ಅವರಿಗೆ 7 ಡೇಸ್ ಕ್ವಾರಂಟೈನ್, 7 ದಿವಸ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮತ್ತು ಟೆಸ್ಟ್ ಇಲ್ಲ, ಇದನ್ನು ಟೆಸ್ಟ್ ಮಾಡಲಿಕ್ಕೆ ಇಲ್ಲ. ಸಿಂಪ್ಟಮ್ಯಾಟಿಕ್ ಇದ್ರೆ ಮಾತ್ರ ಟೆಸ್ಟ್ ಮಾಡೋದು. ಅಂದರೆ ನನಗೆ ಜ್ವರ, ಕೆಮ್ಮು, ನನಗೆ ಇದು ಕೋವಿಡ್ ಬರಬೇಕು, ಆವಾಗ ಟೆಸ್ಟ್ ಮಾಡೋದು. ಇದು ಅತ್ಯಂತ ಗಂಭೀರ ಮತ್ತು ಭವಿಷ್ಯ ದಿನಗಳಲ್ಲಿ ದೊಡ್ಡ ಮಟ್ಟದ ಗಂಡಾಂತರವನ್ನು ನಮಗೆ ಸೃಷ್ಟಿಸಲಿದೆ. ಇದರ ಬಗ್ಗೆ ಸರ್ಕಾರ ಬಹಳಷ್ಟು ಗಂಭೀರವಾಗಿ ಇದನ್ನು ಆಲೋಚನೆ ಮಾಡಬೇಕು. ಯಾವ ರೀತಿಯಿಂದ ಆದೇಶ ಮಾಡ್ತಾರೆ ಗೊತ್ತಿಲ್ಲ, ಬೇರೆ ಬೇರೆ ಲೆಕ್ಕಾಚಾರ ಇರಬಹುದು. ಆದರೆ ಅದ ಈ ಸೊಸೈಟಿಯಲ್ಲಿ ಅದ ಇಂಪ್ಲಿಕೇಶನ್ ಅಂತೇಳಿ ಆಲೋಚನೆ ಮಾಡಬೇಕು. ಲಾಕ್ಡೌನ್ ಇದ್ದಂಥ ಸಂದರ್ಭದಲ್ಲಿ ನೀವು ಟೆಸ್ಟ್ ಮಾಡುವಾಗ ಮಾಡ್ತಾ ಇದ್ದಾಗ ಈಗ ಅನ್ಲಾಕ್ ಆಗಿದೆ, ನೀವು ಡಬಲ್ ಟೆಸ್ಟ್ ಮಾಡಬೇಕು. ಆರೋಗ್ಯ ದೃಷ್ಟಿಯಿಂದ ಮುಂಚೆನು ಮಾಡ್ತಿದ್ರ, ಅದಕ್ಕಿಂತ ಡಬಲ್ ಟೆಸ್ಟ್ ಈಗ ಆಗಬೇಕು. ಅದಕ್ಕೆ ನಾವು ರೆಡಿ ಆಗಿರಬೇಕಿತ್ತು. ನೀವು ಲಾಕ್ಡೌನ್ ಎಲ್ಲ ಈಗ ಓಪನ್ ಮಾಡಿ ಇನ್ನು ಯಾವುದು ನಿಮಗೆ ಟೆಸ್ಟ್ ಬೇಡ ಅಂತ ಹೇಳಿದರೆ ನೀವು 60 ದಿವಸ ಲಾಕ್ಡೌನ್ ಮಾಡಿದ್ಯಾಕೆ? ಜನರ ಸಂಕಷ್ಟ ಸಿಲುಕಿಸಿದ್ಯಾಕೆ? ಇಡೀ ಆರ್ಥಿಕ ಪರಿಸ್ಥಿತಿ ಬುಡ ಮೇಲೆ ಮಾಡಿದ್ಯಾಕೆ? ಏನು ಉದ್ದೇಶ ಏನಾಯಿತು? ಯಾರು ದಿವಸ ಜನ ಸಹಕಾರ ಕೊಟ್ಟು ಇಡೀ ನಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಇದು ನಮಗೆ ಸಿಕ್ಕಿದಂಥ ಪ್ರಯೋಜನ ಏನು? ಯಾಕೆ ಇದೆಲ್ಲ ಮಿಸ್ಪ್ಲಾನ್ ಇದರಲ್ಲಿ? ಸ್ಪಷ್ಟವಾದ ಒಂದು ನಿಲುವು ಯಾಕೆ ಅದು ಸರ್ಕಾರಕ್ಕಿಲ್ಲ? ಕೇಂದ್ರ ಇಲ್ಲಿ, ರಾಜ್ಯ ಸರ್ಕಾರ ಇಲ್ಲಿ ಸ್ಪಷ್ಟತೆ ಬೇಕಲ್ಲ. ಈಗ 7 ಡೇಸ್ ಕ್ವಾರಂಟೈನ್ ಬಂದವರಿಗೆ ಮತ್ತೆ ಟೆಸ್ಟ್ ಇಲ್ಲ ಅಂತ ಹೇಳ್ತಾರಲ್ಲ, ಯಾಕೆ ಇಲ್ಲ ಅಂತ ಜನರಿಗೆ ಅದು ಹೇಳಿ. ಯಾಕೆ ನಿಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತೆಲ್ಲ ಹೇಳಿ, ಏನು ಕಷ್ಟ ಏನು? ನಾವು ಹೇಳ್ತೇವೆ ಮತ್ತೊಮ್ಮೆ, ನಮಗೆ ಪರ ರಾಜ್ಯದಲ್ಲಿದ್ದವರು ನಮ್ಮವ್ರು ಬರಬೇಕು, ಎಲ್ಲರೂ ಕೂಡ ಕರ್ನಾಟಕದವರು, ರಾಜ್ಯದಲ್ಲವರು, ವಿದೇಶದಲ್ಲಿದ್ದವರು ಕೂಡ ಬರಬೇಕು. ಅವರನ್ನು ನಾವು ನೋಡಿಕೊಳ್ಳದಿದ್ದರೆ ಆ ದೇಶದವರ, ಆ ರಾಜ್ಯದವರು ಯಾರು ಕೂಡ ನೋಡಿಕೊಳ್ಳೋದಿಲ್ಲ. ನಾವು 60 ದಿವಸ ಲಾಕ್ಡೌನ್ ಮಾಡಿ ಇಲ್ಲಿ ಬರಬೇಡಿ ಅಂತ ಅವ್ರ ಸಂಕಷ್ಟ ನಾವು ಸಿಲುಕಿಸಿ ಅವರನ್ನು ಅಲ್ಲಿ. ಈಗ ಇಡೀ ಊರು ಸ್ಪ್ರೆಡ್ ಆದಾಗ ನೀವು ಮತ್ತೆ ಅಲ್ಲಿ ನಿಮಗೆ ರೋಗ ಬನ್ನಿ, ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳುವಂಥದ್ದು ಮಾನವೀಯತೆ ಸರ್ಕಾರ ಅಲ್ಲ. ಸೊ ವಿದೇಶದಲ್ಲಿದ್ದವ್ರು ತರಲಿಕ್ಕೂ ಕೂಡ ಪ್ಲ್ಯಾನ್ ಆಗಬೇಕು. ಬೇರೆ ರಾಜ್ಯದಲ್ಲಿದ್ದವ್ರಿಗೆ ಕೂಡ ಇವತ್ತು ಬರೋದು ವಿಚಾರ ಆಗಬೇಕು. ಮಹಾರಾಷ್ಟ್ರಕ್ಕೆ ಮತ್ತು ಇನ್ನಿತರ ಕಡೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ಜನ ಇದ್ದಾರೆ, ನಮ್ಮ ವರ್ಗದವರು ಇದ್ದಾರೆ, ಈ ಪ್ರದೇಶದವರು ಇದ್ದಾರೆ, ಟ್ರೈನ್ ವ್ಯವಸ್ಥೆ ಮಾಡಬೇಕು ತಕ್ಷಣವೇ. ಇದನ್ನು ತಂದು ಮಾಡಲಿಕ್ಕೆ ಸಮಸ್ಯೆ ಏನಂತೇಳಿ ಹೇಳಬೇಕು. ನಾವು ಯಾಕೆಂತ ಹೇಳಿದರೆ ನಮ್ಮಲ್ಲಿ ಬೇಕಾದಷ್ಟು ಅನುದಾನ ಇದೆ, ನಮಗೆ ಇಷ್ಟು ನಾವು ಕಳಿಸಿದ್ದೇವೆ, SDRಗೆ ನಾವು ಕಾನೂನನ್ನು ತಿದ್ದುಪಡಿ ಮಾಡಿದ್ದೇವೆ,
ಬೇಕಾದಷ್ಟು ನಾವು ಹಿಂದೆ ಇಲ್ಲಿ ಲ್ಯಾಬ್ ಇರಲಿಲ್ಲ, ಈಗ ನಾವು ಇಲ್ಲಿ 4 ಲ್ಯಾಬ್ ಮಾಡಿದ್ದೇವೆ, ಓಪನ್ ಆಗಿದೆ. ಅರೆ ದೆನ್ ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನಿಮ್ಮ ಸಮಸ್ಯೆ ಏನು? 7 days ಕ್ವಾರಂಟೈನ್ ಟೆಸ್ಟ್ ಇಲ್ಲ ಅಂತ ಹೇಳ್ತೀರಲ್ಲ, ಕಾರಣವನ್ನು ಅದು ಹೇಳಿ ಜನರಿಗೆ, ಜನ ಹೇಗೆ ಇರಬೇಕು ಅಂತ ಹೇಳಿ. ನೀವು ಕೊರೋನಾದ ಜೊತೆ ಬದುಕಿ ಒಂದು ಕಡೆ ಹೇಳ್ತೀರಿ, ಇಲ್ಲಿ ಕೊರೋನಾ ಸಾಯಿ ಅಂತ ಹೇಳುವಂಥ ಪರಿಸ್ಥಿತಿಯಾ? ಇದು ಕೊರೋನಾ ಜೊತೆ ಬದುಕಬೇಕಾ ಅಥವಾ ಕೊರೋನಾ ಜೊತೆ ಸಾಯುವಂಥ ಪರಿಸ್ಥಿತಿ ನೀವು ನಿರ್ಮಾಣ ಮಾಡ್ತೀರಾ? ಉದಾಹರಣೆಗೆ ನನ್ನ ಕ್ಷೇತ್ರದಲ್ಲಿ ಆಗಿದೆ ಮೊನ್ನೆ. ನಾವೆಲ್ಲ ಕ್ವಾರಂಟೈನ್ ಸಿಸ್ಟಮ್ ಕರೆಕ್ಟ್ ಮಾಡಿ, ಬೇರೆ ದೇಶ ಬೇರೆ ಊರು, ನಮ್ಮ ಕ್ಷೇತ್ರ ಯಾರು ಬಂದರೂ ಕೂಡ 24 ಗಂಟೆ ನಾವು ಮಾಹಿತಿ ಕೇಂದ್ರ ಓಪನ್ ಮಾಡಿ ಬೆಳ್ಮ ಗ್ರಾಮ ಪಂಚಾಯತಲ್ಲಿ ಅದಕ್ಕೆ ನೋಡಲ್ ಆಫೀಸರ್ ಹಾಕಿ ಭಾಳಷ್ಟು ಜನ ಎಲ್ಲ ಕಡೆಯಲ್ಲಿ ಇವತ್ತು ಹಾಸ್ಟೆಲ್ಗಳು ಎಲ್ಲ ಕಡೆ ಬಂದು ಅಲ್ಲಿ ನಿಂತರು. 10-12 ದಿವಸ ಆಗಿದೆ, ಟೆಸ್ಟಿಗೆ ಹೋಗಿದೆ, ರಿಪೋರ್ಟ್ ಬರಲಿಲ್ಲ. ಇವರಿಗೆ ಒಂದು SOP ಬಂದದ್ದು ತಡ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಕೇಂದ್ರಕ್ಕೆ. ತಕ್ಷಣ ಕಳಿಸಿ ಮನೆ ಕಳಿಸಿ ಆದೇಶ ಬಂದಿದೆ, 7 ದಿವಸಕ್ಕೆ ಮನೆ ಕಳಿಸ್ಬೇಕಂತೇಳಿ ಒಂದಮ್ಮ ಅಧಿಕಾರಿಗಳಿಗೆ ಒತ್ತಡ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಹೇಳಿದ್ರಂತೆ, ಒಂದು ರಿಪೋರ್ಟ್ ಬರಲಿ ಮತ್ತೆ ಕಳಿಸುವಂತ. ಅಧಿಕಾರಿ ಕೂಡ ಬೇಡ ಅಂದ್ರೆ ನಮಗೆ ಜೋರು ಮಾಡ್ತಿದ್ದಾರೆ, ಮನೆ ಕಳಿಸಿ ಅಂತೇಳಿ ಮನೆಗೆ ಕಳಿಸಿದ್ರು ಇವರನ್ನು. ಮರುದಿವಸ ಜಿಲ್ಲಾ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಕಳಿಸಿಕೊಂಡು ನಿಮಗೆ ಪಾಸಿಟಿವ್ ಅಂತೇಳಿ ಕರ್ಕೊಂಡು ಬರ್ತಾರೆ ಅವರು. ಅದು ಇವತ್ತು ಆ ಮನೆ ಕ್ವಾರಂಟೈನ್, ಆ ಮನೆ ಸುತ್ತಮುತ್ತ ಎಲ್ಲ ಕೂಡ ಕ್ವಾರಂಟೈನ್, ಇಡೀ ಗ್ರಾಮದಲ್ಲಿ ಟೆನ್ಷನ್. ಇದು ಒಂದು ಉದಾಹರಣೆ. ನಾಳಿಂದ 10-15 ಉದಾಹರಣೆ ಬೇರೆ ಎಲ್ಲ ಕಡೆ ಬಂದರೆ ಹೌ ಕ್ಯಾನ್ ಗೌರ್ಮೆಂಟ್ ಮ್ಯಾನೇಜ್? ಹಾಗಾದ್ರೆ ಈ ಕೊರೋನಾ ಪಾಸಿಟಿವ್ ನಾವೆಲ್ಲ ಮನೆಗೆ ಕಳಿಸಿದ್ದು ನಾವೆಲ್ವಾ? ಇದರ ಬಗ್ಗೆ ರಾಜ್ಯ ಸರ್ಕಾರ ತಕ್ಷಣ ಪುನರ್ವಿಮರ್ಶನೆ ಮಾಡಬೇಕು ಮತ್ತು ಜನರಿಗೆ ಸ್ಪಷ್ಟತೆಯನ್ನು ಕೊಡಬೇಕು. ಯಾಕಾಗಿ ನಾವು ಮಾಡಿದ್ದೇವೆ, ನೀವು ಹೇಗೆ ಅದಕ್ಕೆ ಅಡ್ಜಸ್ಟ್ ಮಾಡಿರಬೇಕು, ಯಾವ ಪರಿಸ್ಥಿತಿ ಅಂತೇಳಿ. ಎರಡನೇದು, ಕೇಂದ್ರ ಸರ್ಕಾರ ಗೈಡ್ಲೈನ್ಸ್, ರಾಜ್ಯ ಸರ್ಕಾರ ಗೈಡ್ಲೈನ್ಸ್ ಇರ್ಬೋದು. ನಾನು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳ್ತೇನೆ, ಈ ಆ್ಯಕ್ಟ್ನಲ್ಲಿ ಜಿಲ್ಲಾಧಿಕಾರಿಗೆ ಮತ್ತು ಜಿಲ್ಲೆಗೆ ಆಡಳಿತಕ್ಕೆ ವಿಶೇಷವಾದ ಅಧಿಕಾರ ಇರುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ತಕ್ಷಣ ಮೀಟಿಂಗ್ ಕರೆಸಿ, ಜಿಲ್ಲಾಧಿಕಾರಿಗಳು ಆರೋಗ್ಯ ಇಲಾಖೆ ಮೀಟಿಂಗ್ ಕರೆಸಿ, ನಮ್ಮ ಜಿಲ್ಲೆಗೆ ಬೇರೆ ಜಿಲ್ಲೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ, ರಾಜ್ಯ ಮಾಡಿ ಪುನರ್ವಿಮರ್ಶನೆ ಮಾಡಬೇಕಂತ ನಮ್ಮ ಒತ್ತಾಯ. ಆದರೆ ನಮ್ಮ ಜಿಲ್ಲೆಯಲ್ಲಿ ಹೈ ರಿಸ್ಕ್ ಪ್ರದೇಶದಿಂದ ಬರುವವರಿಗೆ ಕಡ್ಡಾಯವಾಗಿ ನಾವು ಟೆಸ್ಟ್ ಮಾಡಲೇಬೇಕು. ಇದು ನನ್ನ ಬಲವಾದ ಒತ್ತಾಯ. ಇಲ್ಲದಿದ್ದರೆ ಬಹುಶಃ ಇದು ಪರಿಸ್ಥಿತಿ ಬಲ ಚಿಂತಾಜನಕ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಇದನ್ನು ನಾವು ತೀರ್ಮಾನ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್ಕಾರ ಸಂಪೂರ್ಣವಾಗಿ ಫೇಲಿಯರ್ ಅಂತ ಪರಿಸ್ಥಿತಿ. ಈಗಿನೆಲ್ಲ ನನಗೆ ವಿಚಾರ ನೋಡುವಾಗ ನನ್ನೊಂದು ವ್ಯಕ್ತಿಗೆ ಅಭಿಪ್ರಾಯ ಗೊತ್ತುಂಟ, ಅವರವರ ತಲೆಗೆ ಅವರವರ ಕೈ. ಸರ್ಕಾರ ನಮ್ಮ ರಕ್ಷಣೆ ಮಾಡ್ತದೆ ಅಂತೇಳಿ ಅಥವಾ ಏನು ಕೂಡ ಪ್ರಯತ್ನ ಮಾಡಿರ್ಬೋದು, ಅಥವಾ ಇವತ್ತು ಆ್ಯಕ್ಷನ್ ಪ್ಲ್ಯಾನ್ ಇಲ್ಲದಿರ್ಬೋದು. ಇನ್ನು ನಿಮ್ಮ ಜೀವ ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಬಿಡುವಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ಜನರು ಭಾಳ ಜಾಗೃತಿಯಿಂದ ಇರಿ. ಅವ್ರು ಬರ್ತಾರೆ, ಟೆಸ್ಟ್ ಆಗ್ತಿದ್ದರ ಬಗ್ಗೆ ಬಹುಶಃ ಇವತ್ತು ಆ ಕಾಲ ಇವತ್ತು ಹೋಗಿದೆ. ಜನ ನಿಮ್ಮಷ್ಟಾಗಿ ಇವತ್ತು ಭಾಳ ಜಾಗೃತಿಯಿಂದ ಇರುವಂಥ ಕಾಲಕ್ಕೆ ಇವತ್ತು ಬಂದಿದೆ. ಎಲ್ಲ ವಿಚಾರ ನೋಡುವಾಗ ಇದು ನಮ್ಮ ಗಮನಕ್ಕೆ ಇವತ್ತು ಬರ್ತದೆ. ಸರ್ಕಾರ ಇದರ ಬಗ್ಗೆ ಮತ್ತೆ ಪುನರ್ವಿಮರ್ಶನೆ ಮಾಡಬೇಕು. ಮತ್ತು ಎಲ್ಲ NGOsಗಳು, ಸಂಘ ಸಂಸ್ಥೆಗಳ ಮೀಟಿಂಗ್ ಕರೆಸಿ ಮುಂದಿನ ಬರುವಂಥ, ಯಾಕೆ ನೋಡಿ ನೆಕ್ಸ್ಟ್ 15 days ಏನಾಗ್ತದೆ ಈಗ ನಮ್ಗೆ ಗೊತ್ತಾಗ್ತದೆ. ಅವತ್ತೇ ನಾವು ಹೇಳಿದ್ದೇವೆ ಫಸ್ಟಿಗೆ, ಇದು ಈ ಕೇಸ್ ಇಷ್ಟು, ಇನ್ನು 15 ದಿವಸ ಇಷ್ಟ ಆಗ್ತದೆ, ಇನ್ನು 1 ತಿಂಗಳು ಇಷ್ಟ ಆಗ್ತದೆ. ಈಗ ನಾವು ಅದು ಇದನ್ನು ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ, ಆ ದೇಶದೊಟ್ಟಿಗೆ ಕಂಪೇರ್ ಮಾಡಬೇಡಿ, ಈ ರಾಜ್ಯದೊಟ್ಟಿಗೆ ಕೂಡ ಕಂಪೇರ್ ಮಾಡಬೇಡಿ. ನಾವು ಸರಿದ್ದೇವೆ ಅಂತ ನೋಡಿ. ಈಗಲೂ ಕೂಡ ಇದನ್ನೆಲ್ಲ ನಾವು ಸರಿಪಡಿಸಿದ್ರೆ ನನ್ನ ಪ್ರಕಾರ ವರ್ಸ್ಟ್ ಆಫ್ ದಿ ವರ್ಸ್ಟ್ ಒಂದು ಆಗಬಾರ್ದು. ಮತ್ತು ಇವರ ಈ ಒಂದು ವಿಚಾರದಲ್ಲಿ ಮತ್ತೆ ಹಣದ ಮುಂದೆ ಕೂಲಿ ಕೂಡ ನಮಗೆ ಆಗೋದು. ಯಾಕೆ ಒಂದರ ಮೇಲೆ ಇನ್ನೊಂದರ ಇರುವಂಥ ಪರಿಸ್ಥಿತಿ ಆಗ್ತದೆ. ಅಂಥ ಸಿಚುವೇಶನ್ ಸೃಷ್ಟಿಸುವ ಒಂದು ವಿಚಾರ ಇವತ್ತು ನಾವು ನೋಡಿದ್ದು. ಇಟಲಿ, ನಿಮ್ಮ ಅಮೇರಿಕ, ಅಲ್ಲಿ ಐಲ್ಯಾಂಡೇ ಬೇರೆ ಮಾಡಿದರು. ಮಹಾರಾಷ್ಟ್ರದ ಪರಿಸ್ಥಿತಿ ಇವತ್ತೇನು, ರಸ್ತೆಯಲ್ಲಿ ಉಸಿರಿರುವಂಥ ಪರಿಸ್ಥಿತಿ ಆಗಿದೆ. ಅದನ್ನು ನಾವು ನೋಡಿ ಇಲ್ಲಿ ಕಲಿಬೇಕಲ್ಲ. ಬಾಂಬೆಲಿ ಹಾಗೆ ಉಂಟು, ಇಲ್ಲಿ ಉಂಟು. ಈಗ ಇಲ್ಲ, ಇಲ್ಲಿ ಲೇಟ್ ಆಗಿದೆ ಸ್ಟಾರ್ಟ್ ಆಗುವಾಗ. 15-21 ತಿಂಗಳ ನಂತರ ಬಾಂಬೆ ಪರಿಸ್ಥಿತಿ ಬರ್ತದೆ. ಯಾವಾಗ ಏನು ಮಾಡೋದು, ಏನು ನಮ್ಗೆ ಏನು ಆ್ಯಕ್ಷನ್ ಪ್ಲ್ಯಾನ್ ಇದೆ ಅದನ್ನು ನಿಭಾಯಿಸಲು ಮಾಡಲಿಕ್ಕೆ? ವಾಟ್ ಆ್ಯಕ್ಷನ್ ಪ್ಲ್ಯಾನ್ ಇವಾಗ? 1,000 ಬೆಡ್ಡಿನ ಅಷ್ಟು ಚೆನ್ನಾಗಿರೋ ವೆನ್ಲಾಕ್ ಹಾಸ್ಪಿಟ್ಲ್ ಇತ್ತು, 1000 ಬೆಡ್. ಎಲ್ಲ ಬಡವರಿಗೆ APL BPL ಅಂತೇಳಿ ಕಷ್ಟದಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ರು. ಅದನ್ನು ಅಲ್ಲಿ ನಾವು ಬಿಲ್ಡಿಂಗ್ 2 ಹೊಸಿದೆ, ಅದನ್ನು ಕೋವಿಡ್ ಆಸ್ಪತ್ರೆ ಮಾಡಿ ಇದನ್ನು ಬಡವರಿಗೆ ರನ್ ಮಾಡ್ಬೋಯ್ತಲ್ಲ.
ಈಗ ಅವ್ರಿಗೆ ದಿಕ್ಕುಬಾರು, ಪ್ರೈವೇಟ್ ಹೋದಾಗ ಅಲ್ಲಿ ದುಡ್ಡು ಕಟ್ಟಬೇಕು. ಯಾರ್ದು ಕೆಲವರು ಹಾಸ್ಪಿಟಲ್ ಮತ್ತೆ ಸ್ಟಾರ್ಟ್ ಮಾಡಿ ಎಷ್ಟು ಸಮಸ್ಯೆ ಇದೆ. ಸಚಿವರು ಮತ್ತು ಜಿಲ್ಲಾಧಿಕಾರಿ ಮಾತಾಡ್ತೇನೆ, ಅವ್ರು ಮಾಡಲೇಬೇಕು. ನಮ್ಮ ಜಿಲ್ಲೆ ಇದ್ದಾದಷ್ಟು ಯಾಕೆ ಹಾಗೆ ಏನು ಮಾಡಿದೆ ಅಂತ ಹೇಳಿದ್ರೆ, ಕೇರಳ ಮಾದರಿ, ಕೇರಳದಲ್ಲಿ ಹಾಗೆ ಮಾಡ್ತಾ ಇದ್ದಾರೆ ಅಂತ. ಈಗ ಬಂದವರಿಗೆ ಟೆಸ್ಟೇ ಇಲ್ಲ, ಸೀದಾ ಮನೆಗೆ ಕಳಿಸೋದು. ನಿಮಗೆ ಸಿಂಪ್ಟಮ್ಸ್ ಇದ್ರೆ ಬನ್ನಿ ಟೆಸ್ಟ್ ಮಾಡಿ. ಅಲ್ಲಿಗ ಲೆಕ್ಕ ಕಡಿಮೆ ತೋರುದು ಹೇಗೆ ಅಂತ ಹೇಳಿದ್ರೆ ಕೇರಳದ ಸ್ಟೈಲ್, ಬೇರೆ ಸ್ಟೇಟ್ಗಳು ಹಾಗೆ ಮಾಡ್ತಾ ಇದ್ದಾರೆ, ಕರ್ನಾಟಕ ಹಾಗೆ ಮಾಡ್ತಾ ಇದೆ. ನೋಡಿ, ನಾನು ಮತ್ತೆ ಹೇಳ್ತೇನಲ್ಲ, ನಾವು ಒಮ್ಮೆ ಅಮೆರಿಕ ಇಟಾಲಿಯನ್ ಬಗ್ಗೆ ಮಾತಾಡಿದೆವು ಸ್ಟಾರ್ಟಿಂಗ್. ಈಗ ಅವರನ್ನು ಮೀರುವಂಥ ಪರಿಸ್ಥಿತಿ ನಮ್ಮ ದೇಶ ಬಂದು ನಿಂತಿದೆ. ಈಗ ಇದು ಲೆಕ್ಕ ಟೆಸ್ಟ್ ಮಾಡಿದ್ರೆ ಲೆಕ್ಕ ಬರ್ತದೆ ಅಂತೇಳಿ ಲೆಕ್ಕ ಮಾಡಲಿಕ್ಕೆ ಇದನ್ನು ಹೋಗುವುದಿಲ್ಲ. ಯಾಕೆ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಗೊತ್ತಾಗೋದು. ಆವಾಗಲ್ಲ ಇದು ರಾಜ್ಯದಲ್ಲಿ ಇಷ್ಟು, ದೇಶದಲ್ಲಿ ಇಷ್ಟು ಅಂತ ದಿವಸಗಳ ಲೆಕ್ಕ ಬರೋದು. ಈಗ ಅದು ಬರಲಿಕ್ಕೆ ಕಡಿಮೆ ಅಲ್ಲ, ಮತ್ತೆ ಟ್ಯಾಲಿ ಮಾಡಲಿಕ್ಕೆ ಇಲ್ಲಲ್ಲ ಅಮೆರಿಕ ಜೊತೆಯಲ್ಲಿ. ಇದರಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಅದರದಂದ ವಿಚಾರ ಇದೆ. ನೀವು ಅಲ್ಲಿ ಇದೆ ಇಲ್ಲಿದೆ ಅಂತ ನಾವು ನಮ್ಮ ಜಿಲ್ಲೆ ಬಗ್ಗೆ ಆಲೋಚನೆ ಮಾಡಿ. ಎಂಟರ್ ರಾಜ್ಯದಲ್ಲಿ ಆಡಬೇಕಂತ ಹೇಳೋದು. ನಾನು ನಮ್ಮ ಜಿಲ್ಲೆ ಬಗ್ಗೆ ಗಂಭೀರತೆ ಬಗ್ಗೆ ಆಲೋಚನೆ ಮಾಡಿಕೊಂಡು ನಾವು ಇವತ್ತು ಮಾಡಬೇಕು. ಅಲ್ಲಿ ಟೆಸ್ಟ್ ಇಲ್ಲ ಅಂತ ಬಹುಶಃ ಹೇಳುವಂಥ ವಿಚಾರ ಇದೆಯಲ್ವೋ ಗೊತ್ತಿಲ್ಲ ಸಂಬಂಧಪಟ್ಟಾಗೆ. ಅದಕ್ಕೆ ಇಲ್ಲಿಗೆ ಸಂಬಂಧಪಟ್ಟಾಗೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು, MP MLAಗಳು ಮತ್ತು DC ಸ್ಟಾರ್ಟಿಂಗ್ ಎಂತ ಮೀಟಿಂಗ್ ಮಾಡಿದ್ರೆ, ಲಾಕ್ಡೌನ್ ಇದ್ದಾಗ ದಿವಸಕ್ಕೊಂದು ಮೀಟಿಂಗ್. ಅವರಿಗೆ ಪಾಸ್ ಹೇಗೆ ಕೊಡೋದು, ಈ ಅಂಗಡಿಗೆ ಬಂದ್ ಮಾಡೋದು, ಈ ಗಡುವಿಗೆ ಬಂದು, ಈಗೇನು ಮೀಟಿಂಗ್ ಇಲ್ಲ, ಒಬ್ಬರು ಇಲ್ಲ ಅಲ್ಲಿಗೆ. ಜನ ಕಷ್ಟದಿರುತ್ತೆ, ಟೆನ್ಷನ್ ಇರುವಾಗ ನಾವು ಧೈರ್ಯ ಕೊಡ್ಬೇಕು ಹೊರತು ಆವಾಗ ಯಾರಿಗೂ ಬೇಡದ್ದು. ದಿವಸಕ್ಕೆ 2 ಮೀಟಿಂಗ್, 3 ಮೀಟಿಂಗ್. ನಮ್ಮ ಇನ್ಚಾರ್ಜ್ ಸೆಕ್ರೆಟರಿ ಬಂದಿದ್ದು ಎಲ್ಲಿ ಹೋಗಿದೆ ಅಂತ ನನಗೆ ಕಾಣುದಿಲ್ಲ ಈಗ ಇದರಲ್ಲಿ. ಪಾಸ್ ಯಾರಿಗೆ ಕೊಡಬೇಕು, ಪಾಸ್ ಯಾರಿಗೆ ಕೊಡು, ಇದೆಲ್ಲ ರಾಜ್ಯಕ್ಕೆ ಮಾಡ್ಲಿಕ್ಕೆ ಹೊರಟು ಸ್ಟಾರ್ಟಿಂಗ್ ಇಂದ. ಸೊ ಇವರು ಇದನ್ನೆಲ್ಲ ಇನ್ನಾದ್ರೂ ಸರಿ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆ ಇದೆ. ನಮ್ಮೆಲ್ಲ ಸಹಕಾರ ಅದಕ್ಕೆ ನಾವು ಕೊಡ್ತೇವೆ. ನಾವು ಇವತ್ತು ನೀವೆಲ್ಲ ಮಾಧ್ಯಮದವರು ಬರ್ತದೆಲ್ಲ ನಮ್ಗೆ ಗೊತ್ತಿಲ್ಲ. ಅದು ನಾವು ಹೇಳುದೇನು ನಮಗೆ ಆಗಿ ಅಲ್ಲ, ಇದನ್ನು ಜನರಿಗೆ ಆಗಿ ಹೇಳುವಂಥದ್ದು. ನಾವಿವತ್ತು ಕೋವಿಡ್ ಬಗ್ಗೆ ಇಲ್ಲಿ ಚರ್ಚೆ ಆಗಬೇಕು. ಇದರಲ್ಲಿ ಏನು ಮಾಡ್ತೇವೆ ಸರ್ಕಾರ, ಏನಾಗಬೇಕು, ಭವಿಷ್ಯ ಏನಾಗಬೇಕು, ಆ ಚರ್ಚೆಗಿಂತ ನಾವಲ್ಲಿ ಬ್ರಿಡ್ಜಿಗೆ ಹೆಸರು ಯಾರಿರ್ಬೇಕಂತ ಚರ್ಚೆ ಮಾಡ್ತೇವೆ. ಮೇಲ್ಸೇತುವೆಗೆ ಯಾರು ಹೆಸರು, ಅದ್ರ ಬಗ್ಗೆ ಚರ್ಚೆ ಇಲ್ಲ, ಕೋವಿಡ್ ಬಗ್ಗೆ ಚರ್ಚೆ ಮಾಡ್ತೇವಾ, ಏನಾಗಿದೆ ಏನಾಗಲಿಲ್ಲ ಅಂತೇಳಿ. ಸೊ ಎವ್ರಿ ಮಾಧ್ಯಮಕ್ಕೂ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ವಿಚಾರ ಜನರಿಗೆ ಬರಬೇಕು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ನಾನು ಹಿಂದೆ ಹೇಳಿದ್ದೇನೆ, ನಾವು ಪ್ರತಿಪಕ್ಷದಲ್ಲಿರ್ಬೋದು, ನಮ್ಮ ರಾಜ್ಯಕ್ಕೆ ಹೋದ ಟೀಕೆ ಅಲ್ಲ. ನಮ್ಮದು ರೋಗ ಬಂದವನಿಗೆ ಇಂಜೆಕ್ಷನ್ ಕೊಟ್ಟಾಗೆ ಸ್ವಲ್ಪ ಎಚ್ಚೆತ್ತುಕೊಳ್ಳಿ ಅಂತೇಳಿ, ಸರಿಯಾಗಲಿ ಅಂತೇಳಿ. ಸೊ ಅದನ್ನು ಹಾಗೆ ಕನ್ಸಿಡರ್, ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡಬೇಕು. ಇವತ್ತು ಮೀಟಿಂಗ್ ನಡೀತಾ ಇದೆ. ಇದೆಲ್ಲ ನಾವು ಜಿಲ್ಲಾ ಮಟ್ಟದ್ದು ವಿಚಾರ ಎಲ್ಲ ಹೇಳಿಕೊಡೋದು ಸರ್ಕಾರಕ್ಕೆ ಬರೋದು ಅವರು ಕೊಡ್ತಾ ಇದ್ದಾರೆ. ಮತ್ತು ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇವತ್ತು ಇದ್ದಾರೆ. ನೋಡಿ, ಇಟ್ ಈಸ್ ವೆರಿ ಸಿಂಪಲ್. ವೈ ಗೌರ್ಮೆಂಟ್ ಫೇಲಿಯರ್ ಅಂತ ಹೇಳಿದರೆ, ಸಣ್ಣ ನರ್ಸರಿಗೆ ಹೋಗುವ ಮಕ್ಕಳಿಂದ ಹಿಡಿದು ಡಿಗ್ರಿಗೆ ಮತ್ತು ಮೆಡಿಕಲ್ ಕಲಿಯುವಂಥ ವಿದ್ಯಾರ್ಥಿನ ಕೂಡ ಇವತ್ತು ಟೆನ್ಷನ್ನಲ್ಲಿದ್ದಾರೆ. ಅವರ ಭವಿಷ್ಯ ಏನಂತವ್ರಿಗೆ ಗೊತ್ತಿಲ್ಲ. ಹೆತ್ತರಿಂದ ಹಿಡಿದು ವಯಸ್ಸಾದವರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಇವತ್ತು ಟೆನ್ಷನ್ನಲ್ಲಿದ್ದಾರೆ. ಅವ್ರಿಗೇನಂತ ಇನ್ನೂ ಕೂಡ ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ. ಸ್ಕೂಲ್ ಮ್ಯಾನೇಜ್ಮೆಂಟ್ ಟೆನ್ಷನ್, ಟೀಚರ್ ಮಾಸ್ಟರ್ ಅದಕ್ಕಿಂತ ಜಾಸ್ತಿ ಟೆನ್ಷನ್, ವ್ಯಾಪಾರಸ್ಥರು ಟೆನ್ಷನ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯವರು ಟೆನ್ಷನ್. ಇಡೀ ನಮ್ಮ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದದನ್ನು ಕೂಡ ಎಲ್ಲರೂ ಕೂಡ ಟೆನ್ಷನ್ನಲ್ಲಿದ್ದಾರೆ. ಈಗ ಯಾವುದು ಕೊರೋನಾದ ಬಗ್ಗೆ ಒಂದು ಟೆನ್ಷನ್, ಭವಿಷ್ಯ ಏನಂತೇಳಿ ಸೆಕೆಂಡ್ ಟೆನ್ಷನ್. ಒಂದೊಂದನ್ನು ಯಾಕೆ ಇವ್ರು ಬಗೆಹರಿಸ್ಕೊಂಡು ಹೋಗುದಿಲ್ಲ? ಯಾಕೆ ಒಂದೊಂದು ಬಗೆಹರಿಸ್ಕೊಂಡು ಹೋಗುದಿಲ್ಲ? ಇದರ ಸರ್ಕಾರ ಜವಾಬ್ದಾರಿ ಅಲ್ವಾ? ಎಲ್ಲ ಮಿನಿಸ್ಟರ್ಸ್ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕಲ್ಲ. ಅವರವರ ಕೆಲಸ ಅವರವರು ಮಾಡಬೇಕು. ಇಲ್ಲಿ ನನ್ನ ಟೀಮ್ ಹೋಗಿ ನಮಗೆ ಕಾಣ್ತದ ಇದರಲ್ಲಿ ಎಲ್ಲಿಯಾದರೂ ಒಂದು ಗೌರ್ಮೆಂಟಲ್ಲಿ? ನಾನೀಗ ಹೇಳಿಲ್ಲ, ಹೆಲ್ತ್ ಮಿನಿಸ್ಟರ್ ರಾಮುಲ್ ಅವರು, ಮೆಡಿಕಲ್ ಎಜುಕೇಷನ್ ಸುಧಾಕರ್ ಅವರು, ಇದರ ಬಗ್ಗೆ ಮಾತಾಡೋರು ಎಜುಕೇಷನ್ ಮಿನಿಸ್ಟರ್. ಎಜುಕೇಷನ್ ಬಗ್ಗೆ ಅವರು ಮೀಟಿಂಗೇ ಮಾಡೋದಿಲ್ಲ. ನಾನು ಎಲ್ಲ ಮಂತ್ರಿಗಳಿಗೆ ನಾನು ಸೋದರನಾಗಿ ಹೇಳಿದಿಷ್ಟೇ, ಫೇಸ್ಬುಕ್, ಟ್ವಿಟರ್, ಸೋಷಿಯಲ್ ಮೀಡಿಯಾ ಕಾಲ ಮುಗಿಯಿತು, ಕೆಲಸ ಮಾಡಿ ಟ್ವಿಟರಲ್ಲಿ ಕಲಿಸಿ ಸಾಕಾಗಿದೆ.
ಟ್ವಿಟರಲ್ಲಿ ಹೇಳಿಕೆ ಕೊಟ್ಟು ಟ್ವಿಟರಲ್ಲಿ ಸ್ಟೇಟ್ಮೆಂಟ್ ಹಾಕಿ ಟ್ವಿಟರ್ ಯೋಜನೆ ಹಾಕಿದ್ರೆ ಆಗೋದಿಲ್ಲ. ಯು ಕಮ್ ಪ್ರಾಕ್ಟಿಕಲ್ ಡೌನ್ ಟು ದಿ ಫೀಲ್ಡ್ಗೆ ಒಂದು ಕೆಲಸ ಮಾಡಿ. ಆ ಕೆಲಸ ಮಾಡ್ಬೇಕಂತ ನಾನು ಇವತ್ತು ಎಲ್ಲ ನಾನು ಮನವಿ ಮಾಡ್ತಾ ಇದ್ದೇನೆ. 10th ಎಕ್ಸಾಮ್ ಉಂಟೆ ಇಲ್ವ ಅಂತ ನಮ್ಗೆ ಗೊತ್ತಿಲ್ಲ. ಒಮ್ಮೆ ಹೇಳ್ತಾರೆ ಜೂನ್ 25ಕ್ಕೆ ಅಂತೇಳಿ, ಇನ್ನೊಮ್ಮೆ ಹೇಳ್ತಾರೆ ಆಲೋಚನೆ ಮಾಡಬೇಕು ಎಕ್ಸಾಮ್ ಬೇಕೋ ಬೇಡವಾ ಅಂತೇಳಿ, ಇನ್ನೊಮ್ಮೆ ಮಾಧ್ಯಮ ಬರೆದಿಟ್ಟು ಈ ಎಕ್ಸಾಮೇ ಇಲ್ಲ ಅಂತ. ಹಾಗೆ ಜನ ಈ 10th ಸ್ಟ್ಯಾಂಡರ್ಡ್ ಕಲ್ತವನು ಮೆಂಟಲ್ ಏನಾಗಬೇಕು, ಅರ್ಧ ಜನ ಫುಲ್ ಮೆಂಟಲ್ ಆಗಿ ಬರ್ತಾನೆ ಇದರಲ್ಲಿ. ಈಗ ಹೌದು, ಆಯ್ತು ಮೀಟಿಂಗ್ ಕರೆದಿದ್ದಾರ, ಯಾರು ಪೋಷಕ ವಿರುದ್ಧ, ಯಾರು ಹೇಳಿದ್ದಾರೆ ಪೋಷಕ ವಿರುದ್ಧ ಅಂತ ಹೇಳಿ? ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಒತ್ತಾಯ ಮಾಡ್ಬೋದು, ಪೋಷಕರ ಒಂದು ಮೀಟಿಂಗ್ ಕರಿ. ಅದೇ ಸರ್ಕಾರ ಮಾಡೋ ಕೆಲಸ ಅಲ್ವಾ? ಮಕ್ಕಳ ಭವಿಷ್ಯ ಯಾರು ಜವಾಬ್ದಾರಿ ಇದಕ್ಕೆ? ಕೊರೋನಾ ಜವಾಬ್ದಾರಿಯಾ? ಕೊರೋನಾ ಗುಂಗಿಂದ ಹೊರಗೆ ಬರಬೇಕು, ಅದನ್ನು ಟ್ಯಾಕಲ್ ಮಾಡೋಕೆ ಒಂದು ಸಿಸ್ಟಮ್ ಮಾಡಿಕೊಂಡು ನಾವು ಬೇರೆ ಎಲ್ಲ ಫೀಲ್ಡಲ್ಲಿ ಕೂಡ ಆಕ್ಟಿವ್ ಆಗಿ ಹೋಗಬೇಕು. ಅದು ಸರ್ಕಾರದ ಜವಾಬ್ದಾರಿ. ಈಗ ಇದರ ಬಗ್ಗೆ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ, ತಾವು ಮೀಟಿಂಗ್ ನಾನು ಇವತ್ತು ಮಾತಾಡ್ತೇನೆ ಖಂಡಿತ. ಅವರು ಯಾಕಂದ್ರೆ ವೈದ್ಯಕೀಯ ಸಚಿವರು ಭೇಟಿ ಕೊಡ್ತಾರೆ ಅಂತ ಉಂಟು ಜಿಲ್ಲೆಗೆ, ಹಾಗಾಗಿ ತಾವು ಮಾತಾಡ್ತಿದ್ದಾರೆ. ನೋಡಿ ಅವರೇ, ಇದು ಸ್ಟಾರ್ಟ್ ಆಗಿ 6-3 ತಿಂಗಳಾಯಿತು, ಇನ್ನೂ ಕೂಡ ಬರಲಿಲ್ಲ ಅಂತ ನಮಗೆ ಬೇಜಾರಾಗ್ತಾ ಹೇಳಿದ್ವಿ. ಇನ್ನು ಬಂದು ದೊಡ್ಡ ವಿಶೇಷ ಅಲ್ಲ. ಸಂಬಂಧಪಟ್ಟ ಸಚಿವರು ಯಾವಾಗ ಬರಬೇಕಿತ್ತು. ಸೊ ಈಗ ಇನ್ನು 3 ತಿಂಗಳ ನಂತರ ಲಾಕ್ಡೌನ್ ಮುಗಿದು ಬರೋದು ಇಟ್ಸ್ ನಾಟ್ ಅ ಬಿಗ್ ಇಶ್ಯೂ. ಆಗದೆಲ್ಲ ಹಾಗೆ ಇನ್ನು ಹೊಸತೇನು ಮಾಡಲಿಕ್ಕಿದೆಯಾ? ನಾವು ಜಿಲ್ಲಾ ಮಟ್ಟದಲ್ಲಿ ಬಹಳ ದೂರದೃಷ್ಟಿ ಮತ್ತು ಕಾಂಕ್ರೀಟ್ ಆಗಿ ಕೆಲಸ ಆಗಬೇಕು. ಇದು ರಾಜ್ಯದಲ್ಲಿ ಆಗಬೇಕು. ರಾಜ್ಯದಲ್ಲಿ ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು ಇದಕ್ಕೆ, ಬಟ್ ನಮ್ಮ ಜಿಲ್ಲೆಯಲ್ಲಿ ಆದರೂ ಕೂಡ ವಿ ಆರ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ನಾವು ಯಾವ ಜಿಲ್ಲಾಡಳಿತ ಕೂಡ ಏನು ಮಾಡಲಿಲ್ಲ, ನಾನು ಕೂಡ ಇಲ್ಲಿಗೆ ಹೋಗುದಿಲ್ಲ. ಸ್ಟಾರ್ಟಿಂಗ್ ಅವರು ಅದು ಇವರು ದಿವಸಕ್ಕೆ ಒಂದು ಗೈಡ್ಲೈನ್ಸ್ ಚೇಂಜ್ ಮಾಡಿದರೆ ಅವ್ರು ಏನು ಮಾಡಬೇಕು? ಇವತ್ತು ನೋಡಿ ಬೊಲಿಯಾರ್ನಲ್ಲಿ ನಾನು ಹೇಳಿದೆ ನಿಮಗೆ, ಬೊಲಿಯಾರ್ ಕಲಿಸಿದ ಕಾರಣ ಬೊಲಿಯಾರ್ಗೆ ಒಬ್ಬರಿಗೆ ಬಂತು. ಅಲ್ಲಿಗ 15 ಹೊಸ ರೂಲ್ಸ್ ಪ್ರಕಾರ ಮುಂಚೆ 300 ಮೀಟರ್ ಕ್ವಾರಂಟೈನ್, 3 ಕಿಲೋಮೀಟರ್ ಬಫರ್ ಝೋನ್ ಕ್ವಾರಂಟೈನ್. ಎಂತ ಎಲ್ಲಿಂದ ಬರ್ತಾ ದೇಶ ಗೊತ್ತಿಲ್ಲ. ಈಗ 10 ಮನೆ ಕ್ವಾರಂಟೈನ್, 10 ಮನೆ ಮತ್ತೆ ಕ್ವಾರಂಟೈನ್ ಇಲ್ಲ. ಹೌದು, ಬಫರ್ ಝೋನ್ ಕೇರ್ಫುಲ್. ವಿಚಾರ ಏನಂತ ಹೇಳಿದ್ರೆ, ಈ 10 ಮನೆ ಮುಂಚೆನಿತ್ತು, ಈ 10 ಮನೆ ಎಲ್ಲ ಕೂಡ ಒಂದು ಸ್ವಾಬ್ ಟೆಸ್ಟ್ ಮಾಡ್ತಿದ್ರು ಹತ್ತಿರದ ಮನೆಗಳ. ಒಂದು ಮತ್ತೊಂದು ಕಮ್ಯುನಿಟಿ ಜನರಲ್ ಚೆಕಪ್ ಅಂತೇಳಿ ಸುತ್ತಮುತ್ತಲನ್ನ ಮಾಡ್ತಿದ್ರು. ಈಗ ಆ ಟೆಸ್ಟ್ ಯಾವುದೂ ಇಲ್ಲ, ಬರೀ ಅವನು ಡೈರೆಕ್ಟ್ ಕಾಂಟ್ಯಾಕ್ಟ್ ಯಾರು ಆಗಿದ್ದಾರೆ ಅಂತ ಹೇಳಿದರೆ ಮಾತ್ರ. ಈಗ ನಾನು ಹೋಗಿ ಅವನನ್ನು ಕೈ ಕೊಟ್ಟಿದ್ದೇನೆ, ನಾನು ಹೇಳ್ತೇನೆ ನಾನು ತಗೊಂಡು ಹೋಗ್ತೇನೆ ಅಂತೇಳಿ. ಬಂಡವಾಳದಲ್ಲಿ ಏನಾಯ್ತು, ಯಾಕೆ ನರಕರು ಸತ್ತರು 5 ಜನ, ಇದೇ ಟೆಸ್ಟ್ ಮಾಡದಿದ್ದಕ್ಕೆ ಸತ್ತರು. ಅಲ್ಲಿ ಪಕ್ಕದವ್ರು ಸಾಯ್ತಾರಲ್ಲ, ಹೇಗೆ ಸಾಯೋದು? ಇಸ್ ಒನ್ ಆಫ್ ದ ರೀಸನ್. ನಾನು ಹೇಳಿದ್ರೆ ನನ್ನ ಏರಿಯಾದಲ್ಲಿ ರ್ಯಾಂಡಮ್ ಚೆಕಪ್ ಮಾಡಲೇಬೇಕಂತೇಳಿ ಅಧಿಕಾರಿಗೆ ಏನು ಹೇಳ್ತಾರೆ? ಸರ್ಕಾರ ಆದೇಶ ಹೇಳಿದರೆ ರ್ಯಾಂಡಮ್ ಚೆಕಪ್ ಇಲ್ಲ. ಈಗ ನಾವು ಈ 100 ಜನಕ್ಕೆ ಚೆಕ್ ಮಾಡಿದರೆ ಇದು ಯಾವುದೇ ನೀವು ದುಡ್ಡು ಕೊಡ್ತೀರಿ ನಾನು ಆಡಿಟ್ ಮಾಡುವಾಗ? ಇದಕ್ಕೆ ನಾವು ಇಲ್ಲಿ ಬೊಲಿಯಾರಲ್ಲಿ 100 ಜನ ಚೆಕ್ ಮಾಡಿದೆ ಅಂತ ಹೇಳಿದರೆ ನೀವು ಯಾಕೆ ಮಾಡಿದೆ ಅಂತ ಕೇಳ್ತಾರೆ ನಮ್ಮ ಹತ್ರ. ನಾವು ಹೇಳಿದ್ರೆ ಅವನ್ನ ಚೆಕ್ ಮಾಡಬೇಡಿ ಅಂತ ದಾರಿ ಕೊಟ್ಟು. ಸೊ ಏನೇ ಹಾಗಾದ್ರೆ ಎಂಥ ಅವಸ್ಥೆ? ಒತ್ತಡ ಜಾಸ್ತಿ ಆಗ್ತಾ ಇದೆ. ಲ್ಯಾಬಿನಲ್ಲಿ ಒತ್ತಡ ಸ್ವಾಭಾವಿಕ. ನಾವು ಈಗ ನೋಡಿ, ಇಲ್ಲಿ ಎಷ್ಟು ಲ್ಯಾಬ್ ಉಂಟು ಹೇಳಿ? ಎಲ್ಲ ಕಲಿ ಮೇಜರ್ ಒಂದು ಎಲ್ಲ ಕಲ್ಲಿದೆ, ಫಾದಮೂಲ ಯಾನಪ್ಪ ಇದೆ, KS ಕೂಡ ತಗೊಳ್ತಾರೆ ಅಲ್ವಾ? ಎಲ್ಲ ಕಲ್ಲಿದೆ. ನಮ್ಮದೊಂದು ಸ್ಟ್ರಾಟರ್ಜಿ ಬೇಕಪ್ಪ. ಒಂದು ಲ್ಯಾಬಿನಲ್ಲಿ ನಮಗೆ ಡೈಲಿ ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು. ಒಂದು ಹೊಸ ಲ್ಯಾಬ್ಗೆ ನಾವು ಕೇಳಿದರೆ ಪರ್ಮಿಷನ್ ವಿಲ್ ಡಿಲೇ. ಅದೇ ಲ್ಯಾಬಿನಲ್ಲಿ ನೀವು 2 ಜಾಸ್ತಿ ಮಿಷಿನ್ ಹಾಕಿಯಲ್ಲ, ಯಾಕೆ ಆಗೋದಿಲ್ಲ? ಇನ್ಕ್ರೀಸ್ ಕೆಪಾಸಿಟಿ. ಏನು ಸಮಸ್ಯೆ ನಿಮಗೆ? ಎಲ್ಲ ನೀವು ಒಂದೇ ಮಿಷಿನ್ ಮಾಡಿ ದಿವಸಕ್ಕೆ 600 ಬದಲು ನೀವು 3 ಮಿಷಿನ್ ಹಾಕಿ 1800 ಮಾಡಿ. ಅದೇ ಒಂದು ಮಿಷನ್ ನಾವು ಇಡೀ ಲ್ಯಾಬ್ ಏನೋ ದೊಡ್ಡ ಪರ್ವತದೊಂದು ಇಟ್ಟಾಗೆ ಮೋರ್ ದನ್ 2000 ಸ್ಯಾಂಪಲ್ಸ್ ಆರ್ ಪೆಂಡಿಂಗ್ ಇನ್ ಮಂಗಳೂರು. ಇಡೀ ಸ್ಟೇಟಲ್ಲಿ 35,000ಗಿಂತ ಜಾಸ್ತಿ ಪೆಂಡಿಂಗ್ ಇದೆ. 1 ವಾರ ಬೇಕು ಇವರಿಗೆ ಈ 35,000 ರಿಸಲ್ಟ್ ಬರಬೇಕಾದ್ರೆ. ಇವತ್ತು ಇವತ್ತು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ್ತು ದೊಡ್ಡ ಕಾಲೇಜುಗಳಲ್ಲಿ PCR ಮಿಷಿನ್ಸ್ ಇದೆ. ಲೆಟ್ ದಮ್ ಗೆಟ್ ದಟ್. ಈಗ ಒಂದು ರಿಪೋರ್ಟ್ ತಗೊಳ್ಳಿ.
ನಮ್ಮ ರಾಜ್ಯದ ಎಷ್ಟು PCR ಮಿಷಿನ್ಗಳಿದೆ ಅಂತ ಹೇಳಿ. ಮೋರ್ ದೆನ್ 50 ಮಿಷಿನ್ಸ್ ಆರ್ ಇನ್ ಬೇರೆ ಬೇರೆ ಕಾಲೇಜಲ್ಲಿ. ಅದನ್ನು ತಂದೆಲ್ಲ ಲ್ಯಾಬಲ್ಲಿ ಯಾಕೆ ಟೆಸ್ಟ್ ಮಾಡಿಸಲಿ? ಯಾಕೆ ಬೇಡ? ಆಗೋದಿಲ್ಲ. ಅದಕ್ಕೆ ಸಿಸ್ಟಮ್ ಕ್ರಿಯೇಟ್ ಮಾಡಬೇಕಲ್ಲ. ಒಂದು ಮೀಟಿಂಗ್ ಮಾಡಿ ಎಲ್ಲಿ ಎಷ್ಟು PCR ಮಿಷಿನ್ಸ್ ಇದೆ ಅಂತೇಳಿ ನಾವು ಲೆಕ್ಕ ತಗೊಳ್ಬೇಕಲ್ಲ. ಆಲ್ ಇಂಜಿನಿಯರಿಂಗ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಒಂದೊಂದಿದೆ, ಅವ್ರಿಗೆ ಬೇಕಾಗ್ತದೆ ಪ್ರಾಕ್ಟಿಕಲ್ಗೆ. ಅದನ್ನು ತಂದು ಯೂಸ್ ಮಾಡಲಿ, ಟೀಮ್ ಸೆಟಪ್ ಮಾಡಲಿ. ನಮ್ಮಲ್ಲಿ 5 ಮೆಡಿಕಲ್ ಕಾಲೇಜ್ ಇದೆ, ನಮಗೆ ಅವರ ಟೆಕ್ನಿಷಿಯನ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ವಾ? ಬೇರೆ ಜಿಲ್ಲೆ ಟೆಕ್ನಿಷಿಯನ್ ಇಲ್ಲ ಅಂತಿಲ್ವಾ? ಪ್ರೈವೇಟ್ ಕಾಲೇಜಿನ ಟೆಕ್ನಿಷಿಯನ್ಸ್ ಇದ್ದಾರೆ ಲ್ಯಾಬಿಗೆ. ಇನ್ಕ್ರೀಸ್ ದಿ ಕೆಪಾಸಿಟಿ. ನಾವು ಕೆಪಾಸಿಟಿ ಇನ್ಕ್ರೀಸ್ ಮಾಡೋದಿಲ್ಲ, ಇಲ್ಲ ನಾವು ಜನರ ಮೇಲೆ ಭಾರ ಹಾಕಿದ್ರೆ ಆಗ್ತದೆ. ಮಾಜಿ ಶಾಸಕರು JR ಲೋಬೋ, ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಈಶ್ವರ ಉಳ್ಳಾಲ್, ಮನಪಾ ಸದಸ್ಯರು AC ವಿನಯರಾಜ್, ಪ್ರವೀಣ್ ಚಂದ್ರ ಆಳ್ವ, ಜಿಲ್ಲಾ ಕಾಂಗ್ರೆಸ್ ಪ್ರಮುಖರು ಸಂತೋಷ್ ಕುಮಾರ್ ಶೆಟ್ಟಿ ಸುದ್ದಿಗೋಷ್ಠಿ ಒಡಿಗೈತಿರು.